ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಮಕರ ಸಂಕ್ರಾಂತಿದ ಮುಟ್ಟ ನಿಚ್ಚಲ ಪೆರಾರ್ದೆ ತಿಂಗೊಲ್ದ ಧನುರ್ ಪೂಜೆ ನಡತೊಂದಿತ್ತದ ಗುರುವಾರ 2025 ಹೊಸ ವರ್ಷದಲ್ಲಿ ಕೊಡು ರಥೋತ್ಸವ ನಡಪಾಯಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಕರಿನ ಸಂಕ್ರಾಂತಿ ಹಿಡ್ದು ನನದ ಮಕರ ಸಂಕ್ರಾಂತಿ ಮುಟ್ಟ ಪೆರಾರ್ದೆ ತಿಂಗೊಲ್ದ ಧನುರ್ ಪೂಜೆ ನಡತೊಂದಿತ್ತದ ಗುರುವಾರ ಪುಲ್ಯಕಾಂಡೆ ಧನುರ್ ಪೂಜೆದ ಒಟ್ಟುಗು ಕ್ರಿಸ್ತ ಶಕೆ 2025 ಕ್ಯಾಲೆಂಡರ್ ಹೊಸ ವರ್ಷದಲ್ಲಿ ಕೂಡು ವಿಶೇಷ ಪೂಜೆ ಮಲ್ತೇರು. ವರ್ಷಲ ಜನವರಿ 1 ವಿಶೇಷ ಪೂಜೆ ನಡತೊಂದಿತ್ತದ ರಥೋತ್ಸವಲ ಈ ಪೊರ್ತುಡು ನಡೆತಿಲ್ಲ. ಪಾಕ ಜನ ಭಕ್ತರು ಕ್ಷೇತ್ರೊಡಿತದ ಶ್ರೀ ಗೋಕರ್ಣನಾಥ ಅನ್ನಪೂರ್ಣೇಶ್ವರಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಬೊಕ್ಕ ಪರಿವಾರ ದೇವರ ಕಳೇರ್ನ ಇಂಬು ನಟ್ಟೊಂಡೆರು. ಕ್ಷೇತ್ರ ಆಡಳಿತ ಸಮಿತಿದ ಗುರ್ಕಾರ್ಯರು ಜಯರಾಜ್ ಎಸ್ ಸೋಮಸುಂದರಂ ಪಣವ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಮತ್ತು ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಬೊಕ್ಕ ರೆಡ್ಡ ಸಮಿತಿಯಲ್ಲಿನ ಸದಸ್ಯರು ಈ ಪೊರ್ತೊಡಿತ್ತರು. ಉದ್ಧಾರ ಮಲ್ಪುನಂಚಿನ ಶಕ್ತಿಲ್ಲ ಭಕ್ತಿಲ್ಲ ಕ್ಷೇತ್ರದ ಸರ್ವಶಕ್ತಿಲ್ಲ ಕ್ಷೇತ್ರದ ಪ್ರಧಾನ ದೇವರ ಅನುಗ್ರಹ ಮಂತು ಕೊರಡು ಪಡೆದು ನಮ್ಮ ಮಾತೆ ರೀತಿದ ಆ ಭಗವಂತನ ಮಾತ ಪ್ರಾರ್ಥನೆ ಮಂತು. ದಕ್ಷಿಣ ಕನ್ನಡ ಜಿಲ್ಲೆಡು ಬರವು ಬೊಕ್ಕ ಕೈಗಾರಿಕೆ ವಲಯಡು ಕ್ರಾಂತಿ ಮಲ್ತ ದಿನ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ಎನ್ ವಿನಯ ಹೆಗ್ಡೆರು ಹೃದಯಾಘಾತ ಆದ ಗುರುವಾರ ಕಾಂಡೆ ತೀರಿಯರು. ಕದ್ರಾ ಶಿವಭಾಗದ ಇಲ್ಲಡು ಕರಿದು ಪೋಯಿನ ಅರೆಗು 85 ವರ್ಷ ಪ್ರಾಯ ಆದಿತ್ತಂಡು. 85 ವರ್ಷ ಪ್ರಾಯುಡು ಕದ್ರಾ ಶಿವಭಾಗದ ಇಲ್ಲಡು ಕರಿದು ಪೋಯಿನ ನಿಟ್ಟೆ ವಿನಯ್ ಹೆಗ್ಡೆರು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಆದಿತ್ಯರು. ಬೊಡೆದಿ ಮಗೆ ಬೊಕ್ಕ ಮಗಲಿನ 6 ಆಗತದೇರು. ಸುಪ್ರೀಂ ಕೋರ್ಟ್ದ ದುಂಬುದ ನ್ಯಾಯಾಧೀಶರು ಬೊಕ್ಕ ಲೋಕಸಭೆತ ದುಂಬುದ ಸ್ಪೀಕರ್ ಆದಿತ್ಯನ KS ಹೆಗ್ಡೆರ್ನ ರಡ್ಡನೇ ಮಗೆ ವಿನಯ್ ಹೆಗ್ಡೆರು ರಾಜ್ಯದ ಮುಖ್ಯ ಎಡೇನ ಬರವು ತೀರಿನಾರು ಉದ್ಯಮಿ ಬೊಕ್ಕ ಸಮಾಜ ಸೇವಕರಾದ ಗುರ್ತ ಮಲ್ತೊಂದೇರು. ಕುಡ್ಲದ ಸೇಂಟ್ ಅಲೋಷಿಯಸ್ ಕಾಲೇಜ್ ಬರೋ ಕಲ್ತಿನ ವಿನಯ್ ಹೆಗ್ಡೆರು ಅಮ್ಮೀರ್ನ ಇಚ್ಛೆದಂಚ ಸಾರತ್ತ ವರ್ಮನುತ್ತ 71 ನಿಟ್ಟೆ ಎಜುಕೇಶನ್ ಟ್ರಸ್ಟ್ ಸ್ಥಾಪನೆ ಮಲ್ತೇರು. ಇತ್ತೆ ನಿಟ್ಟೆ ಶಿಕ್ಷಣ ಟ್ರಸ್ಟ್ ನಿಟ್ಟೆ ಕುಡ್ಲಾ ಬೊಕ್ಕ ಬೆಂಗಳೂರು 40 ಹೆಚ್ಚ ಬರೋ ಸಂಸ್ಥೆಲೂ ಇಲ್ಲ. ವೈದ್ಯಕೀಯ ಇಂಜಿನಿಯರಿಂಗ್ ದಂತ ವೈದ್ಯಕೀಯ ಫಾರ್ಮಸಿ ಬೊಕ್ಕ ಮ್ಯಾನೇಜ್ಮೆಂಟ್ ಕಾಲೇಜುಲು ಒಂದೆಟ್ಟು ಸೇರ್ತುಂಡು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಅಧಿಕಾರದ ಒಟ್ಟುಗೂ ವಿನಯ್ ಹೆಗ್ಡೆರ್ ಲೆಮಿನಾ ಸಸ್ಪೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಸೇರಿನಂಚ ಲೆಮಿನಾ ಕೂಟ ಸಂಸ್ಥೆಲಿನ ತಾಪಕೇರು ಬೊಕ್ಕ ಗುರ್ಕಾರ್ಯರು ಆದಿತ್ಯರು. ಲೆಮಿನಾ ಸಂಸ್ಥೆ ಆಟೋಮೊಬೈಲ್ ಬಿಡಿ ಭಾಗಲಿನ ತಯಾರು ಮಲ್ಪನ ಮುಖ್ಯ ಸಂಸ್ಥೆ ಆದುಂಡು. ರಾಜ್ಯದ ಪಾಕ ಸಮಿತಿಲಿಡು ಕೈಗಾರಿಕಾ ಒಕ್ಕೂಟಲಿಡು ಬೇತೆ ಬೇತೆ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಲಿಡು ಎಡ್ಡೆ ಕಾರ್ಯೊಡಿತ್ಯರು. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕುಡ್ಲಾ ವಿಶ್ವವಿದ್ಯಾನಿಲಯದ ಮರ್ಯಾದೆ ಡಾಕ್ಟರೇಟ್ ಪದವಿ ಪಡೆದಿತ್ತಿನ ನಿಟ್ಟೆ ವಿನಯ್ ಹೆಗ್ಡೆರು ಕರಿದು ಪೋಯಿನೆಕ್ಕು ಸಮಾಜದ ಬೇತೆ ಬೇತೆ ವಲಯದ ನಾಯಕರು ಬೇಜಾರು ತೆರಿಪಾದು ಶ್ರದ್ಧಾಂಜಲಿ ಸಂದಾದೆರು. ಕೋಗಿಲು ಕಾರ್ಯಾಚರಣೆ ಕಾನೂನಿಗೂ ಸರಿಯಾದಪ್ಪು ಇಜ್ಜಂದಲಪ್ಪು ಇಲ್ಲಗಳಿವನಕ್ಲಿಗೂ ಬಸವ ವಸತಿ ಯೋಜನೆ ಇಲ್ಲ ಕಟ್ಟದ ಕೋರ್ಲೆಂದು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಒತ್ತಾಯ ಮಾಡ್ತಿದ್ದರು.
ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಒಡಿಪುಡು ಮಾಧ್ಯಮದಕ್ಲಿನ ಒಟ್ಟುಗು ಪಾತಿರ್ದು ಕೋಗಿಲು ಕಾರ್ಯಾಚರಣೆ ಕಾನೂನುಗೂ ಸರಿಯಾದ ಒಪ್ಪು ಇಜ್ಜಂದಲೊಪ್ಪು ಮುಲ್ಪ ವಾ ಜಾತಿ ವಾ ಧರ್ಮ ಪನ್ಪುನ ಮುಖ್ಯತ್ತು ಬಡವಿರ್ನ ಇಲ್ಲು ಬುಡುಪಾಯಿನೇಕ್ ಅನುಕಂಪ ಉಂಡು ಪಿರ ಉಂತನ ವ್ಯವಸ್ಥೆ ಮಲ್ತು ಕೊರ್ಪುನ ಬಗೆಟ್ ವಿರೋಧಾತ್ ಅವು ನಿಕ್ಲಿನ ಸರ್ಕಾರದ ನಿರ್ಧಾರ ಇಲ್ಲು ಕಳೆಯೊನ್ನಕ್ಲೆಗ್ ಬಸವ ವಸತಿ ಯೋಜನೆ ಇಲ್ಲು ಕಟ್ಟದ ಕೊರ್ಲೆಂದು ಆರ್ಪಂಡೆರು ಚಿಕ್ಕಮಗಳೂರು ಸಂತ್ರಸ್ತರಿಗೆ ನನಲ ಇಲ್ಲು ಕಟ್ಟದ ಕೊರ್ತುಜಿ ನಮ್ಮ ಸರ್ಕಾರಗೂ ಕೇರಳದಕ್ಲು ಜಾಗೃತಿ ಪಂಪನವು ದುರಾದೃಷ್ಟಕರ ಕೇರಳ ಶಾಸಕರು ಕರ್ನಾಟಕಡು ದಾನೆ ಆಪುನೊಂದು ಪ್ರಶ್ನೆ ಪಾಡೊಂದುಲ್ಲೆರು ಒಂದು ಕರ್ನಾಟಕ ಸರ್ಕಾರ ಗೆಡ್ಡ ಸಂಗತಿ ಅತ್ ಸರ್ಕಾರ ರಭಸ ಕಳೆಯೊಂದುಂಡು ಕೋಗಿಲು ವಿಚಾರಡು ದೆತ್ತೊನ್ನ ಮಾನದಂಡ ಕರ್ನಾಟಕದ ಮಾತಾ ಸಂತ್ರಸ್ತರೆಗ್ಲ ಲಗಾವ್ ಮಲ್ಪಲೆಂದು ಕೋಟ ಶ್ರೀನಿವಾಸ ಪೂಜಾರಿ ಪಂಡೆರು. ಸರ್ಕಾರ ಕೋಗಿಲು ಬಳಿಯಲ್ಲಿ ಏನೋ ಮನೆಗಳನ್ನು ತೆರವು ಮಾಡಿದೆ ಅನ್ನುವಂಥದ್ದು ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನೋದ್ರ ಮಟ್ಟಿಗೆ ಎರಡು ಮಾತಿಲ್ಲ. ದುರಾದೃಷ್ಟಕ್ಕೆ ಕೇರಳದ ಸರ್ಕಾರದ ಸಂಸದರು ಎಚ್ಚರಿಕೆ ಕೊಟ್ಟ ನಂತರ, ವೇಣುಗೋಪಾಲ್ ಎಚ್ಚರಿಕೆ ಕೊಟ್ಟ ನಂತರ, ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ನಂತರ, ಕೇರಳದ ಶಾಸಕರು ಬಂದು ಕರ್ನಾಟಕದಲ್ಲಿ ಏನಾಗಿದೆ ಇಲ್ಲಿ ಅಭದ್ರತೆ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ವಿಶೇಷವಾದಂಥ ಸಭೆ ಕರೆದು ಇಲ್ಲ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ ಸರಿಪಡಿಸ್ತೇವೆ ಅಂತೇಳಿ ಆ ಗಡಿಬಿಡಿಯ ಹೇಳಿಕೆ ಇದೆಯಲ್ಲ ಅದು ಸರ್ಕಾರದ ಒಟ್ಟು ಆಡಳಿತದ ಮೇಲೆ ಆಗಿರುವಂಥ ಪರಿಣಾಮ, ಸರ್ಕಾರ ಆಡಳಿತದ ಸ್ಥಗಿತ ಮತ್ತು ಈ ಮುಖ್ಯಮಂತ್ರಿ ಯಾರು ಅನ್ನುವಂಥ ವಿಚಾರದಲ್ಲಿ ಆಗಿರುವಂಥ ಗೊಂದಲದ ಪರಿಣಾಮದಲ್ಲಿ ಆಡಳಿತದ ಮೇಲೆ ಸ್ಥಗಿತ ಆಗಿದೆ ಅನ್ನುವಂಥ ವಾತಾವರಣಗಳು ಕಂಡುಬರುತ್ತೆ. ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಸವ ವಸತಿ ಮನೆಗಳನ್ನು ಮಂಜೂರು ಮಾಡಿದೆ ಸುಮಾರು ಈ ಸರ್ಕಾರ ಬಂದ ನಂತರ ಒಂದು ಮನೆ ಮಂಜೂರು ಮಾಡಿದಂಥ ಉದಾಹರಣೆಗಳು ಯಾವುದೇ ಪಂಚಾಯತಿ ಬಂದಂಥ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕೆಲವರು ಮಾತ್ರ ಹೆಚ್ಚು ಸಮಾನರು, ಕೆಲವರು ಕಡಿಮೆ ಸಮಾನರಲ್ಲ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದ ಕೂಡಲೇ ಸರ್ಕಾರ ಸ್ಪಂದಿಸಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು, ಅವರಿಗೂ ಮನೆ ಬೇಕು, ಮಡಗಬೇಕು. ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನೆ ಕಳ್ಕೊಂಡವರಿಗೂ ಕೂಡ ನ್ಯಾಯ ಕೊಡಬೇಕಾದಂಥ ಅವಶ್ಯಕತೆಗಳು ಸರ್ಕಾರದ ಮುಂದಿದೆ. ನಾನು ಆಗ್ರಹಪಡಿಸ್ತೇನೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ, ತಕ್ಷಣ ನೀವು ಏನು ಎಲ್ಲರೂ ಸಮಾನರಂತ ಯೋಚನೆ ಮಾಡಿ ಬಸವ ವಸತಿ ಮನೆಗಳನ್ನು ಬಡವರೆಲ್ಲರಿಗೂ ಕೂಡ ಮಂಜೂರು ಮಾಡಬೇಕು ಮತ್ತು ಕೋಗಿಲು ಅಂತ ಒಂದು ಯಾವ ಕಾರ್ಯಚಟುವಟಿಕೆ ಆಗಿದೆ ಅಂಥ ಸಂತ್ರಸ್ತರಿಗೆ ಪೂರ್ಣ ಪ್ರಮಾಣದಲ್ಲಿ ನೆರವನ್ನು ಒಂದೇ ರೀತಿಯಲ್ಲಿ ಕೊಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಗೊಬ್ಬುಡು ಸೋಲುಗೇಲು ಮುಖ್ಯಾತ್ ಗೊಬ್ಬು ಮುಖ್ಯ ಅಪ್ಪೆ ಭಗವತಿನ ಆಶೀರ್ವಾದ ಮಾತ್ರೆಗಳೊಪ್ಪಡಂದು ಉಳ್ಳಾಲ ಭಗವತಿ ಕ್ಷೇತ್ರದ ಬಾಲು ಪೂಜಾರಿ ಪಂತಿರು ಉಳ್ಳಾಲಡು ಬುಧಾರ ಪ್ರೊ ಕಬಡ್ಡಿ ಲೀಗ್ ಸೀಸನ್ ಆಜೇತ ಉದಿಪನೋಡು 6 ಆಶೀರ್ವಚನ ಕುರಿಯರು. ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿದ ನಿಲೆಟ್ ಕರ್ನಾಟಕ ರಾಜ್ಯ ಜಿಲ್ಲೆ ಬೊಕ್ಕ ತಾಲೂಕುದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ದ ಜೊತೆ ಸೇರಿಗಡ ಪ್ರೊ ಕಬಡ್ಡಿ ಲೀಗ್ ಸೀಸನ್ ಆಜಿ ಬುಧಾರ ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರೋಡು ನಡೆತಂಡು. ಮೆಲಾಗ್ರಸ್ ಪದವಿ ಕಾಲೇಜ್ ಪ್ರಿನ್ಸಿಪಾಲರು ಧರ್ಮಗುರು ಆಲ್ವಿನ್ ಸೆರಾವೋ ಉಳ್ಳಾಲ ಭಗವತಿ ಕ್ಷೇತ್ರದ ಪೂಜಾರಣ್ಣೆ ಬಾಲು ಪೂಜಾರಿ ಮಲರಾಯ ದೈವಸ್ಥಾನ ಬಂಡೆಕೊಟ್ಟದ ಪೂಜಾರಣ್ಣೆ ಮುಂಡಯಾನೆ ಲತೀಶ್ ಪೂಜಾರಿ ವೈದ್ಯನಾಥ ದೈವಸ್ಥಾನದ ಪೂಜಾರಣ್ಣೆ ಮುಂಡಾಯಾನೆ ದಾಮೋದರ ಪೂಜಾರಿ ಇಂಚ ಭಿನ್ನ ರೀತಿಯ ಕಾರ್ಯಕ್ರಮ ಉದಿಪನ ಮಲ್ತಿರು. ಭಗವತಿ ಕ್ಷೇತ್ರದ ಬಾಲು ಪೂಜಾರಿ ಆಶೀರ್ವಚನ ಕುರಿತು ಉಳ್ಳಾಲದ ಈ ಮಣ್ಣಿಡು ಆಕಾಶ್ರೇನ ದುಂಬಾಳ್ತಿಡ ಆಜನೇ ವರ್ಷದ ಗೊಬ್ಬುಡು ಎನ್ಮ ಕೂಟದ ಕ್ಲಿನ್ ಗೊಬ್ಬಾವೇರು ಏರೆಗ್ಲ ದಾಲ ಬೊಡ್ಚಾಂದಿನ ಆವಂದಿನ ಮಾತ್ರೆಗಳ ಭಗವತಿ ಅಪ್ಪನ ಅನುಗ್ರಹ ಒಪ್ಪಡು ಸೋಲುಗೀಲು ಮುಖ್ಯ ಅತ್ತು ಗೊಬ್ಬು ಮುಖ್ಯ ಅಂತ ಪಂಡಿರು. ಪ್ರಿನ್ಸಿಪಾಲರು ಆಲ್ವಿನ್ ಸೇರಾವೋ ಪಾತಿರ್ದಿಂಚಿನ ಗೊಬ್ಬದ ಕೂಟ ನಡಪವನು ಈತ ಸುಲಭತ್ ಮಾತಿರ್ನಲ ಸಹಾಯ ಸಹಕಾರ ಇತ್ತನ ಮಾತ್ರ ಇಂಚಿನ ನಡಪವಲಿ ಆಕಾಶ್ ಶೆಟ್ಟಿ ಸೇರಿದ ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿದ ಮಾತ್ರೆಗಳ ಮೆಚ್ಚುಗೆ ತಿರಿಪಾವೆಂದು ಪಂಡಿರು. ಕಬಡ್ಡಿ ಗೊಬ್ಬದ ಕೂಟ ಪ್ರೋತ್ಸಾಹಕರು ಶ್ರೀಕಾಂತ್ ಬಂಗೇರ ಪಾತಿರ್ದು ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿ ಬೊಕ್ಕ ಕೂಟೋಡು ಪಾಲ್ದಿತ್ತನ್ನ ಮಾತ್ರೆಗಳೇ ಡೆಪ್ ಬಯಕೇರು. ಉಳ್ಳಾಲ ನಗರಸಭೆ ಕಮಿಷನರ್ ಸಂತೋಷ್ ಎಸ್ಪಿ ಬಿಜೆಪಿ ಮಹಿಳಾ ಘಟಕದ ಸದಸ್ಯರು ಬಾಲು ಆರ್ಟ್ಸ್ನ ಮಾಧವಿ ಉಳ್ಳಾಲ ಲೈಫ್ ಸ್ಟೈಲ್ ಸಂಸ್ಥೆದ ಯಜಮಾನೇರು ನಿಸಾರ್ ಹರೀಶ್ ಆಳ್ವಾ ರಿಚರ್ಡ್ ಇಂಚ ಬಿನ್ನಿರ್ ಬೊಕ್ಕ ಆಕಾಶ್ ಶೆಟ್ಟಿ ಸೇರಿನಂಚ ಫ್ರೆಂಡ್ಸ್ ಉಳ್ಳಾಲ ಅಕಾಡೆಮಿದ ಸದಸ್ಯರು ಕಾರ್ಯಕ್ರಮ ಟಿತ್ತರು. ಸಭಾಲಿ ಸುಳಿದ ಬೊಕ್ಕ ಬಿನ್ನಿರು ತಾರ ಇದರ್ತದ ಪ್ರೊ ಕಬಡ್ಡಿ ಲೀಗ್ ಸೀಸನ್ ಆಜೇನು ಪಂತಗು ಚಾಲನೆ ಕೊರಿಯರು. ಉಳ್ಳಾಳದ ಈ ಮನ್ನಡೆ ಇನ್ನಿತ್ತೆ 5 ವರ್ಷ ಕಬಡ್ಡಿ ಪಂದ್ಯಾಡ ಈ ಆಕಾಶನ ಮುತ್ತೋಲಿಗಡ ಆದ ವಿಶೇಷವಾದ ನಡಪಣಂಚಿನ ಈ ಪಂದ್ಯಾಟ ವರ್ಷಂ ಪ್ರತಿಲ ವಿಶೇಷತೆಯನ್ನು ಉಂಡು ಮಲ್ತದೆ. ಈ ಉಳ್ಳಾಲಗ ಅಂಚನೆ ತುಕ್ಕೋಡದ ಪರಿಸರಗೆ ಈ ಕಬಡ್ಡಿದ ಉತ್ಸವವನ್ನು ಮಲ್ಪಣಂಚಿನ ಈ ಶುಭ ಸಂದರ್ಭ ಇನ್ನಿತ್ತೆ ಕಾಂಡೇಡ್ದು ಬಯ್ಯಮುಟ್ಟ ನಡಪಣಂಚಿನ ಈ ಕಬಡ್ಡಿ ಪಂದ್ಯಾಟ ಇನ್ನಿತ್ತೆ ಯೂನಿವರ್ಸಿಟಿದ ಎನ್ಮ ತಂಡಲಿಗನ ಆಯ್ಕೆ ಮಲ್ತದೆ. ಆ ತಂಡಗಳ ಮುಖೇನ ಆಯ್ತಾ ಮಾಲಕೊತ್ತದ ಮುಖೇನ ಆ ತಂಡನಿನಿ
ಇನಿ ಮನ್ನೆಡು ಗೊಬ್ಬವೇರು ಗೊಬ್ಬವನಂಚಿನ ಆ ಪಂದ್ಯಾಟಡು ಪರಿಪೂರ್ಣ ಆ ದೇವರನ ಅನುಗ್ರಹ ಉಪ್ಪಡು. ಈ ಒಂದು ಜಾಗದಲ್ಲಿ 5 ವರ್ಷದಿಂದ ಇಂತಹ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ. ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಕರಾಗಿರುವ ಶ್ರೀಮಾನ್ ಆಕಾಶ್ ಶೆಟ್ಟಿಯವರು, ಎರಡನೇದಾಗಿ ಇಂಥ ಒಂದು ಪಂದ್ಯಾಟವನ್ನು ನಡೆಸೋದ್ರೆ ಸುಲಭದ ಕೆಲಸ ಅಲ್ಲ. ತುಂಬ ಮಂದಿಯ ಹತ್ರ ಏನು ಅವರ ಸಹಕಾರ ಇದ್ದರೆ ಮಾತ್ರ, ಡೊನೇಷನ್ ಇದ್ದರೆ ಅವರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಯಾರೆಲ್ಲ ಅವರಿಗೆ ಸಹಕಾರ ಕೊಟ್ಟಿದ್ದೀರಿ ಅವರನ್ನು ಕೂಡ ನಾನು ವಂದಿಸ್ತೇನೆ. ಅವರ ಉದಾರತೆಯಿಂದ ಇದು ಸಾಧ್ಯ ಆಗಿದೆ. ಅದಕ್ಕಾಗಿ ಅವರಿಗೆ ಕೂಡ ನಾನು ಪ್ರಶಂಸೆಗಳನ್ನು ನೀಡ್ತಾ ಇದ್ದೇನೆ. ಇತ್ತೆದ ಒಂಜಿ ಕಾಲಘಟ್ಟೋಡು ನಮ್ಮ ಈ ವಿದ್ಯಾರ್ಥಿಗಳು ಆ ರೀತಿ ಉಪ್ಪೇರು ಬಂಡ ನಮಗೆ ಗೊತ್ತುಂಡಿತ್ತೆ. ಮುರನ್ ನಮ್ಮ ಕುಡ್ಲದ ಕಮಿಷನರ್ ಬಂಡೇರು ಈ ಡ್ರಗ್ಸ್ದ ಬಗ್ಗೆ ಹೈಯೆಸ್ಟ್ ಸಾಧಾರಣ ಒಂಜಿ 10,000 1,000 ಜೋಕ್ಲೇನು ಟೆಸ್ಟ್ ಮಾಡ್ಪಣಾಗ ಎನ್ಮನ್ನೋದು ಜೋಕ್ಲದನ್ನ ಡ್ರಗ್ಸ್ ಅಡಿಕ್ಟ್ ಆದಿತ್ತ. ಅಂಚಿನವಳು ನಮ್ಮ ಆಕಾಶ್ ಶೆಟ್ರನ ಜೋಕುಲು ಎಂಕ್ಲು ನಮಕ್ ಕೆಲವು ಆಕಾಶ್ ಶೆಟ್ರನ ಕೋಸೆಂಟರ್ ಒಪ್ಪನ ಜೋಕ್ಲಿಂತು ನಾ ಮಸ್ತ್ ಖುಷಿ ಆಗ್ಬಿಡು. ಒವೇ ಒಂಜಿ ದುರಾಭ್ಯಾಸ ನಮ್ಮನೆ ಒಂಜಿ ಪೀಜಿ ಕೊಡ್ದಿತ್ತ ಆ ಜೋಕ್ಲೆಗೆ ಒವೇ ಒಂಜಿ ದುರಾಭ್ಯಾಸ ಇಜ್ಜಿ ದೇವ್ರದಾಟ್ ನನನಾತ್ ಅಂಚಿನನೇ ಒಂಜಿ ಆ ಜೋಕ್ಲೆಗೆ ಒಂಜಿ ಮಾರ್ಗದರ್ಶನ ಕೊರ್ಪುಣಂಚಿನ ವ್ಯವಸ್ಥೆ ನನಾತ್ ಮುಂದುವರಿಸೋಡು ಆಕಾಶ್ ಶೆಟ್ರು ನನಾತಾರ್ನ ಗರಡಿಡಿ ನನಾತ್ ಜೋಕುಲು ಫಲಗೊಡು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾನ್ಮಯ ಶೃಂಗೇರಿ ಶಾರದಾ ಪೀಠಾಧಿಪತಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿರೆಗ್ ಗುರುವಂದನೆ ಕಾರ್ಯಕ್ರಮ ಕುಡ್ಲ ಶೆರವು ಕೈತಲ್ದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ನಡೆತಂಡ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧಿಪತಿ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿರೆಗ್ ಗುರುವಂದನೆ ಕಾರ್ಯಕ್ರಮ ಕುಡ್ಲ ಶರವು ಕೈತಲ್ದ ಶ್ರೀ ರಾಧಾಕೃಷ್ಣ ದೇವಸ್ಥಾನಡು ಅಟಣೆ ಮಲ್ತಿದ್ದೇರು. ಪೂರ್ಣ ಕುಂಭ ಮೆರವಣಿಗೆಡು ಸ್ವಾಮೀಜಿಯರನ್ನು ಎದುಕೊಂಡಿರು. ಸ್ವಾಮೀಜಿಯರ್ನ ಪಾದಪೂಜೆ ಮಲ್ತದು ಫಲ ಸಮರ್ಪಣೆ ಮಲ್ತದು ದೇವಸ್ಥಾನದ ಬಾಲಂಬಟ್ ಸಭಾಂಗಣೋಡು ಗುರುವಂದನೆ ಲೇಸ್ ನಡತ್ತಂಡೆ. ಐನ ಸೇವಾಶ್ರಮಲೆಗೆ ಸ್ವಾಮೀಜಿಯರ್ನ ಕೈಟ್ ಸಹಾಯ ಕೊರ್ಪಾಯರು. ರಾಧಾಕೃಷ್ಣ ದೇವಸ್ಥಾನದ ಡಾಕ್ಟರ್ ಸತ್ಯಕೃಷ್ಣ ಭಟ್ ಸ್ವಾಮೀಜಿಯರ್ನ ಕುಡ್ಲ ಕಾರ್ಯಕ್ರಮದ ಬಗೆಟ್ ಮಾಹಿತಿ ಕುರಿಯರು. ಶಾರದಾ ಬರವು ಸಂಸ್ಥೆಯ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕ್ ಪಾತಿರ್ದು ಇತ್ತೆ ಸನಾತನ ಧರ್ಮ ತೊಂದರೆಡು ಉಂಡು. ಶಂಕರಾಚಾರ್ಯರ್ನ ಅವತಾರ ಆವಂದೆ ಇತ್ತುದುಂಡ ಇತ್ತೆ ಹಿಂದೂ ಧರ್ಮ ಇತ್ತುದು ಅಂದು ಪಂಡಿರು. ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ತಾನ್ ನಡಪಾಯಿನ ಸನ್ಯಾಸದ ಸುರೂತ ಯಾತ್ರೆಡು ಮುಲ್ಪ ಗುರುವಂದನೆ ಮಲ್ತದು ಹಿಂದೂ ಧರ್ಮದ ಮೂಲ ಆದುಪ್ನ ವೇದಶಾಸ್ತ್ರದ ಒರಿಪು ಕಾರಣ ಆಯ್ನ ಗುರುಕ್ಲೆಗ್ ಸಮ್ಮನ ಮಲ್ತದ ಅಂದು ಸ್ವಾಮೀಜಿ ನೆಂಪು ಮಲ್ತೊಂಡೇರು. ಕ್ಷೇತ್ರದ ಬೊಕ್ಕ ಶೃಂಗೇರಿ ಶಾರದಾ ಪೀಠದ ಭಕ್ತರು ಈ ಪುರ್ತುಡಿತ್ತೇರು. ಶಕ್ತಿನಗರದ ಕರಾಡ ಬ್ರಾಣಿಯರ್ನ ಸಮಾಜದ ಬುಳ್ಳಿ ಪರ್ಬದಲ್ಲಿ ಕೊಡು ವಿಧುಶೇಖರ ಭಾರತಿ ಸ್ವಾಮೀಜಿ ರೀತಿದು ಗಾಯತ್ರಿ ಮಹಾಯಾಗ ರಾಧಾಕೃಷ್ಣ ದೇವಸ್ಥಾನಡು ನಡತಂಡು. ಯಾಗದ ಪೂರ್ಣಾಹುತಿ ಮಾಪೂಜೆ ಕರಿತದು ಭಕ್ತರಿಗೆ ಪ್ರಸಾದ ಪಟ್ಟಿಯರು. ನ್ಯಾಯ ವೇದಾಂತ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಅಂತಹ ಪ್ರಭುತ್ವ ಇದ್ರೆ ಮಾತ್ರ ಶೃಂಗೇರಿ ಜಗದ್ಗುರುಗಳ ಎದುರಿಗೆ ಹೋಗಿ ವಾಕ್ಯಾರ್ಥ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ತಮ್ಮ ಹಿರಿಮೆ ಗರಿಮೆಗಳನ್ನು ಹೆಚ್ಚಿಸಿಕೊಳ್ಳಲು ಅಂತಹ ಮಹಾತ್ಮರು ಬಂದು, ನಾನು ಊರು ಹೇಳುವುದಿಲ್ಲ, ಉತ್ತರ ಭಾರತ ಇರ್ಬೋದು, ಬೇರೆ ಕಾಶಿ ಇರ್ಬೋದು, ಇನ್ನು ಬೇರೆ ಬೇರೆ ಕಡೆಗಳಿಂದ ಬಂದು ಜಗದ್ಗುರುಗಳಿಗೆ ಶರಣಾಗಿ ಹೋಗುವಂಥದ್ದನ್ನು ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೂಡ ಭಾರತೀ ತೀರ್ಥ ಮಹಾಸ್ವಾಮಿಗಳ ವೈಶಿಷ್ಟ್ಯ ಅದಾದರೆ ವಿಧುಶೇಖರ ಭಾರತಿಗಳು ಸಾಕ್ಷಾತ್ ಅವರ ಶಿಷ್ಯರು. ಇನ್ನು ಗುರುಗಳು ಎಂತಹ ಶಿಷ್ಯರನ್ನು ಅವರು ಆರಿಸಿರ್ಬೋದು ಅಂತ ಹೇಳುವಂತ ನಾನು ಪುನಃ ಹೇಳಬೇಕು ಅಂತಲೇ ಇಲ್ಲ. ಅವರೂ ಕೂಡ ನ್ಯಾಯ ವೇದಾಂತಾದಿ ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿ ಅದರ ಜೊತೆಯಲ್ಲಿ ಶೃಂಗೇರಿ ಜಗದ್ಗುರು ಪೀಠಕ್ಕೆ ಇಷ್ಟು ಗೌರವ ಯಾಕೆ ಅಂತ ಕೇಳಿದರೆ ಮುಖ್ಯವಾಗಿ ಎರಡು ವಿಚಾರ. ಒಂದು ತಪಸ್ಸು, ಇನ್ನೊಂದು ಆ ಪೀಠಾಧಿಪತಿಗಳಲ್ಲಿ ಇರತಕ್ಕಂತಹ ಪಾಂಡಿತ್ಯ. ಈ ಎರಡು ವಿಚಾರ ಇವತ್ತು ಇಡೀ ದೇಶವನ್ನೇ ನಿಬ್ಬೆರಗಾಗಿಸಿದೆ. ಮುಂದಿನ ಪೀಳಿಗೆ ಯಾವ ರೀತಿಯಲ್ಲಿ ಬದುಕ್ತದೆ ಅನ್ನತಕ್ಕಂಥ ಒಂದು ಚಿಂತೆ ಬಂದ ಸಂದರ್ಭದಲ್ಲಿ ನಮಗೆ ಸಮಾಧಾನ ಅಂತಂದರೆ ರಾಮ ಮಂದಿರದ ನಿರ್ಮಾಣ ಆದ ನಂತರ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಒಂದು ಪುನರುತ್ಥಾನದ ಒಂದು ಪರ್ವ ಆರಂಭ ಆಗಿದೆ.
ಅದಕ್ಕೆಲ್ಲ ಕೂಡ ನಮ್ಮ ಪೀಠಾಧಿಪತಿ ಗುರುಗಳು ಇವತ್ತು ಅದಕ್ಕೆ ಆಧಾರ ಸ್ತಂಭವಾಗಿದ್ದಾರೆ. ಒಂದು ಮಾತನ್ನು ಮಾತ್ರ ನಾನು ಸತ್ಯ ಹೇಳ್ತೇನೆ, ನಮ್ಮ ಯುವಕರಿಗೆ, ಯುವ ಪೀಳಿಗೆಗೆ, ಮಕ್ಕಳಿಗೆ ಇವತ್ತು ಮಾರ್ಗದರ್ಶನ ಮಾಡಬೇಕು, ಧರ್ಮ ಸಂರಕ್ಷಣೆ ಜವಾಬ್ದಾರಿಯನ್ನು ಕೊಡಬೇಕು. ಮಾಡಬೇಕಂದ್ರೆ ತಂದೆ ತಾಯಿಗಳು, ಬಾಕಿಯ ಸಮಾಜ, ರಾಜಕೀಯ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಅದು ಸಾಧ್ಯ ಇರುವಂತಹದ್ದು ಇಂತಹ ಮಹಾಸ್ವಾಮಿಗಳಿಗೆ ಗುರುಪೂಜಕರಿಗೆ ಹೇಳ್ತಾರೆ. ಆ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಭಗವಂತ ಆರಾಧನೆ ಮಾಡಬೇಕು, ನಾವು ಮಾಡುವ ಆರಾಧನೆ ಭಗವಂತ ಹೇಗೆ ಸ್ವೀಕರಿಸ್ತಾನೆ, ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ, ಈ ಆರಾಧನೆಗೆ ಫಲ ಏನು, ಯಾವ ವಿಧಾನದಲ್ಲಿ ಆರಾಧನೆ ಮಾಡಬೇಕು, ನಮಗಿಂತ ಮೊದಲು ಯಾರು ಮಾಡಿದರು, ಯಾರಿಗೆ ಭಗವದ್ ಅನುಗ್ರಹ ಆಗಿತ್ತು, ನಮಗಿಂತ ಮೊದಲು ಯಾರಿಗಾದರೂ ಆಯ್ತಾ, ಅವರೆಲ್ಲ ಯಾವ ರೀತಿಯಾಗಿ ಮಾಡಿದರು, ಈ ಎಲ್ಲ ಪ್ರಶ್ನೆಗಳು ಅದರ ಮೇಲೆ ನಮಗೆ ಬರುತ್ತೆ. ಈ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡಲಿಕ್ಕೆ ಇಷ್ಟೆಲ್ಲ ಗ್ರಂಥಗಳು, ವೇದಗಳು, ಶಾಸ್ತ್ರಗಳು, ಆಗಮಗಳು ಇವೆಲ್ಲವೂ ಸಹ ಬಂದಿರುವುದು. ಹಾಗೆ ಪರೋಪಕಾರವನ್ನು ಮಾಡಬೇಕು ಅಂತ ಹೇಳಿದವಾಗಲೂ ಸಹ ಆ ಪರೋಪಕಾರವನ್ನು ಮಾಡಿದರೆ ಏನಾಗುತ್ತೆ, ಅದನ್ನು ಹಿಂದೆ ಮಾಡಿದವರು ಯಾರು, ಆ ಪರೋಪಕಾರವನ್ನೇ ಪ್ರಧಾನವಾಗಿ ಇಟ್ಕೊಂಡು ಜೀವನ ಮಾಡಿದಂಥವ್ರು ಯಾರು, ಅವರು ಹೇಗೆ ಜೀವನ ನಡೆಸಿದರು, ಆ ಪರೋಪಕಾರವನ್ನೇ ಪ್ರಧಾನವಾಗಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾಗ ಅವರಿಗೆ ಯಾವ ರೀತಿಯಾದ ಸಂದರ್ಭಗಳೆಲ್ಲ ಬಂದಿತ್ತು ಜೀವನದಲ್ಲಿ, ಅದನ್ನೆಲ್ಲ ಅವರು ಹೇಗೆ ಎದುರಿಸಿದ್ರು, ಮುಂದಕ್ಕೆ ಹೋಗಿದ್ರು, ಇತ್ಯಾದಿ ಎಲ್ಲ ಪ್ರಶ್ನೆಗಳು ನಮಗೆ ಬರುತ್ತೆ. ಅದಕ್ಕೆಲ್ಲದಕ್ಕೂ ಸಹ ಉತ್ತರವನ್ನು ಹೇಳಲಿಕ್ಕೆ ಇದಿಷ್ಟು ವಿಸ್ತಾರವಾದಂತಹ ಗ್ರಂಥಗಳು, ಹಿಂದಿನ ಮಹಾಪುರುಷರ ಚರಿತ್ರೆಗಳು ಇತ್ಯಾದಿಗಳನ್ನೆಲ್ಲ ನಮ್ಮ ಪುರಾಣಾದಿಗಳಲ್ಲಿ ತಿಳಿಸಿದ್ದಾರೆ, ಇತಿಹಾಸಾದಿಗಳಲ್ಲಿ ತಿಳಿಸಿದ್ದಾರೆ. ಕಾಪು ತಾಲೂಕು ಪಾಂಗಳದ ಆರ್ಯಾಡಿ ಶ್ರೀ ಜನಾರ್ದನ ದೇವಸ್ಥಾನದ ಬುಧಾರ ವರ್ಷದ ತೇರ ನಡತಂಡ ರಾತ್ರಿ ಕಾಪುಡಿದ ಬತ್ತಿನ ದೇವರನ್ನು ಎತ್ಕೊಂಡು ಮಹಾಪೂಜೆ, ರಾತ್ರಿ ಬಲಿ, ಮಹಾರಂಗ ಪೂಜೆ ಕರೀತಿರು. ಕಾಪು ತಾಲೂಕು ಪಾಂಗಳದ ಶ್ರೀ ಜನಾರ್ದನ ದೇವಸ್ಥಾನ ಆರ್ಯಾಡಿಡ ವರ್ಷದ ರಥೋತ್ಸವ ಬುಧರ ರಾತ್ರಿ ನಡತಂಡು. ಬೈಯಾಗ ಪೊರ್ತುಕಂತನಗ ಮೂಲ ಸ್ಥಾನೋಡು ದೇವತಾ ಪ್ರಾರ್ಥನೆ, ರಾತ್ರಿ ಕಾಪುಡಿದು ಬರ್ಪುನ ದೇವರನ್ನು ಎತ್ಕೊಂಡಿರು. ಮಹಾಪೂಜೆ, ರಾತ್ರಿ ಬಲಿ, ತೇರು ಉಚ್ಚಯ, ಮಹಾರಂಗ ಪೂಜೆ ನಡತಂಡು. ಊರು ಪರವರ ಭಕ್ತರು ಸೇರಿದ ಶ್ರೀ ಜನಾರ್ದನ ದೇವರನ್ನ ತೇರು ಒಯ್ತಿರು. ಪಾಂಗಳ ಆರ್ಯಾಡಿ ಶ್ರೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಕಟ್ಟಣ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ಬೊಕ್ಕ ಮಾತಾ ಸದಸ್ಯರು, ಆದರ್ಶ ಯುವಕ ಮಂಡಲದ ಕುಲು, ಜನಾರ್ದನ ಭಜನಾ ಮಂಡಳಿದ ಕುಲು, ದ್ರಾವಿಡ ಬ್ರಾಹ್ಮಣ ಮಹಿಳಾ ಭಜನಾ ಮಂಡಳಿದ ಕುಲು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪಾಂಗಳದ ಕುಲು ಊರ 10 ಸಂಸ್ಥೆರು ಈ ಪೊರ್ತುಡಿತ್ತರು. ಗುರುವಾರ ಕಾಂಡೆ ಪಿಲಿಚಂಡಿ ದೇವಿ ದರ್ಶನ, ಮಧ್ಯಾಹ್ನ ಮಲ್ಲಮಟ್ಟದ ನೊಪ್ಪು ಪ್ರಸಾದ, ಬೈಯಗು ಮಹಾಪೂಜೆ ಬಲಿ, ಪೂತ ಪೂಜೆ ಕಟ್ಟೆ ಪೂಜೆ ಆದ ರಾತ್ರಿ ದೇವರಿನ ಕಾಪುಗು ಕಡಪುಳಿದು ಕೊರೊಂದುಲ್ಲೆರು.
ಲೋಕಾಯುಕ್ತದ 5 ವರ್ಷದ ಅಧಿಕಾರಡು ಮಸ್ತ್ ಅನ್ಯಾಯ ತೂತೆ ಇದಕ್ಕೆ ಮೂಲ ಕಾರಣ ವ್ಯಕ್ತಿಲತ್ತು ಸಮಾಜ ಅದು ಗೊತ್ತಾಂಡು ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆರು ಪಂತರು ಬಜ್ಪೆ ಬಂಟೆರ್ನ ಸಂಘದ ಪಾಲ್ದಟ್ಟೆ ಬಂಟೆರ್ನ ಪರ್ಬ 2025 ಮುಗಿತಲೋಡು ಆರ್ಪಾತಿರಿಯರು ಬಜ್ಪೆ ಬಂಟೆರ್ನ ಸಂಘದ ನಿಲಿಟ್ ಪಾಲ್ದಟ್ಟೆ ಬಂಟೆರ್ನ ಪರ್ಬ ರಾಷ್ಟ್ರೀಯ ಬಂಟೆರ್ನ ಕಲಾ ವೈಭವ ನಡಪಾದ ಆಖೇರಿಗೂ ಮುಗಿತಲಾಲೀಸು ನಡಪಾದಿತ್ತರು ಸಂಘದ ಹೊಸ ಗುರ್ಕಾರ್ಯರು ವೇಣುಗೋಪಾಲ್ ಶೆಟ್ಟಿ ಗುರ್ಕಾರ್ ಮಿಡ ನಡೆತಿನ ಮುಗಿತಲಾಲೀಸು ದುಂಬದ ಪ್ರಧಾನ ಕಾರ್ಯಂತರು ಅಜಿತ್ ಕುಮಾರ್ ಶೆಟ್ಟಿ ಎತ್ಕೊಂಡರು ವೇಣುಗೋಪಾಲ ಶೆಟ್ಟಿ ಬಿನ್ನಿರಿಗೂ ಮರ್ಯಾದೆ ಸಂದಾಯಿತ ಮಲ್ತಿರು ಹೇರಂಬ ಇಂಡಸ್ಟ್ರೀಸ್ ಮುಂಬೈದ ಯಜಮಾನರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಲೀಸ್ ಉದೀಪನ ಮಲ್ತಿರು ಭವಾನಿ ಶಿಪ್ಪಿಂಗ್ ಮುಂಬೈದ ಕುಸುಮೋದರ ಡಿ ಶೆಟ್ಟಿ ತಾರದ ಕೊಂಬರಳ್ತದ ಸಂಘಗುದೆತ್ತಿನ 1 ಎಕರೆ 15 ಸೆನ್ಸ್ ಜಾಗೀರ್ ಕಟ್ಟರೆ ಉಪ್ಪನ ಕಟ್ಟಣದ ನೀಲನಕ್ಷೆ ಬಿಡುಗಡೆ ಮಲ್ತಿರು ಶಾರದನಾರು ಪೋಡು ಅಟ್ಟಣೆ ಮಲ್ತಿನ ವಿಶೇಷ ವ್ಯವಸ್ಥೆಡು ಶಶಿ ಕ್ಯಾಟ್ರರ್ಸ್ದ ಶಶಿಧರ್ ಶೆಟ್ಟಿ ಬರೋಡಾ ವಿದ್ಯಾನಿಧಿಗೆ ಚಾಲನೆ ಕೊರಿಯರು ಆಸರೆ ಯೋಜನೆ ಕೆಲವರಿಗೂ ಫಲ ಪಟ್ಟಿಯರು ಸಮಾಜದ ಮೂವೇರು ಮಲ್ಲ ಸಾಧಕಿರಾಯನ ಡಾಕ್ಟರ್ ಮೋಹನ್ ಆಳ್ವ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬೊಕ್ಕ ನಿಟ್ಟೆ ಸಂತೋಷ್ ಹೆಗ್ಡೆರೆಗೂ ತಮ್ಮನದ ಮರ್ಯಾದೆ ಮಲ್ತಿರು ಮೋಹನ್ ಆಳ್ವೇರು ಪಾತಿರ್ದು ಬಂಟರಿಗೆ ವಿಶೇಷವಾಯಿನ ಶಕ್ತಿನ ದೇವರು ಕೊಡ್ತಿರು ನಮ್ಮ ಹಿರಿಯರು ಮಲ್ತಿನ ಕೆಲಸ ಬೊಕ್ಕ ನಮ್ಮ ಸಮಾಜ ಮಲ್ಪನ ಕೆಲಸದ ಬಗೆಟ್ ಗೌರವ ಉಂಡು ಇತ್ತೆ ಲೋಕನೇ ಪರಿವರ್ತನೆ ಆನಗ ನಮ್ಮ ಐಕ್ ಹೊಂದ ನೋಡೊಂದು ಪಂಡಿರು ಪ್ರಕಾಶ್ ಶೆಟ್ಟಿ ಪಾತಿರ್ದ ಈ ಊರದ ಸಂಸ್ಕೃತಿಗೆ ದಾಲ ಮಲ್ಪೊಡೊಂದು ಪೋಯಿನೆಟ್ಟು ಸಂಪಾದನದ ಒಂಜಿ ಭಾಗನೂ ಉಪಯೋಗ ಮಲ್ತೊಂದು ಬೈದೆ ಸುರುಕು ಬಾರಿ ಕಷ್ಟ ಇತ್ತಂಡು ಸಮಾಜ ಎನ್ನ ಕೈ ಪತ್ತದನೊಂದು ಪಂಡಿರು ನಿಟ್ಟೆ ಸಂತೋಷ್ ಹೆಗ್ಡೆರು ಪಾತಿರ್ದು ಲೋಕಾಯುಕ್ತದ ಅಧಿಕಾರದ 5 ವರ್ಷಡು ಮಸ್ತ್ ಅನ್ಯಾಯ ತೂತೆ ಇದಕ್ಕೆ ಕಾರಣ ವ್ಯಕ್ತಿಲತ್ತು ಸಮಾಜ ಅಂದು ಗೊತ್ತಾಂಡು ಅಧಿಕಾರ ದುಡ್ಡು ಇತ್ತಿನಕ್ಲಿಗೆ ಸಮಾಜ ಮರ್ಯಾದೆ ಕೋರ್ಪುಣೊಂದು ತೆರೆಯೆ ಅಂಡ ಮುಲ್ಪ ಇರುವೆರು ಮಲ್ಲ ಸಾಧಕರಿಗೆ ತಮ್ಮನ ಮಲ್ಪನ ಭಾಗ್ಯ ತನಕ ತಿಕ್ಕದನಂದು ಪಂಡಿರು ಶಾಸಕರು ರಾಜೇಶ್ ನಾಯಕ್ ಜಾಗತಿಕ ಬಂಟೆರ್ನ ಸಂಗೋಲನ ಒಕ್ಕೂಟದ ಮಹಿಳಾ ಮೋರ್ಚಾ ಗುರ್ಕಾರ್ಜಿ ಉಮಾಕೃಷ್ಣ ಶೆಟ್ಟಿ ಪ್ರವೀಣ್ ಭೋಜ ಶೆಟ್ಟಿ ಸತೀಶ್ ಶೆಟ್ಟಿ ಪಟ್ಲ ಕರುಣಾಕರ್ ಶೆಟ್ಟಿ ಮುಂಡಪ್ಪ ಪಯ್ಯಡಿ ಮುಂಬೈ ಸಂತೋಷ್ ಶೆಟ್ಟಿ ಇನ್ನ ಅಶೋಕ್ ಎಂ ಶೆಟ್ಟಿ ತಾನೆ ಉಪೇಂದ್ರ ಶೆಟ್ಟಿ ಬೆಂಗಳೂರು ರಾಜು ಶೆಟ್ಟಿ ಮುಂಬೈ ಕುಶಲ ಸಿ ಭಂಡಾರಿ ಕಳಬಾವ ವಿಜಯ ಆರ್ ಭಂಡಾರಿ ಇಂಚ ಬಂಟೆರ್ನ ಸಂಗೋಲಿನ ನಾಯಕರು ಬಜಪೆ ಬಂಟೆರ್ನ ಸಂಘದ ಮರ್ಯಾದೆ ಗುರ್ಕಾರ್ಯರು ವಿಜಯನಾಥ್ ವಿಠಲ್ ಶೆಟ್ಟಿ ಬೊಕ್ಕ ಪದಾಧಿಕಾರಿಗಳು ಲೇಸಡಿತ್ತರು ನಿತೇಶ್ ಶೆಟ್ಟಿ ಎಕ್ಕಾರ್ ಬೊಕ್ಕ ಚೇತನ್ ಪಿಲಿಕುಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಬಂಟೇರ್ನ ಒಂಜಿ ಗುತ್ತದ ಇಲ್ಲದ ಒಂದೊಂದು ಕಾರ್ಯಕ್ರಮ ನಾವು ಬಂಟೇರು ಒವ್ವೇ ಕಾರ್ಯಕ್ರಮ ಮಲ್ತನಲ್ಲ ಅವು ಇಡೀ ಸಮಾಜೋಗ ಒಂಜಿ ಮಾದರಿ ಎಡ್ಡ ಕೆಲಸ ಆಗಲಿ ಮಾತೆಲ್ಲ ನಾವು ಸಪೋರ್ಟ್ ಮಾಡ್ತದೆ ಈ ಸಮಾಜವನ್ನು ಗಟ್ಟಿಯಾದ ಒರ್ಪುನಂಚಿನ ಕೆಲಸ ನಮ್ಮ ಉಂಡು ದೇವನ್ ನಮ್ಮ ಹಿರಿಯಕುಲು ಭಾರಿ ಎತ್ತರೋಡು ಕಟ್ಟದು ನಂಗೆ ಮರ್ಯಾದಿನ ದೀತೇರು ಆ ಮರ್ಯಾದಿನ ನಮ್ಮ ಒರ್ಪುನಂಚಿನ ಕೆಲಸನ ಮಾಡ ಮಾತಾಡಲ್ಲ ಆರಂಡು ಹಾಗೆ ಮಾತೆಲ್ಲ ಜವಾಬ್ದಾರಿ ಸಮಾಜ ಒಲ್ಪಲ ಅನ್ಯಾಯ ಅಂಡ ನಮ್ಮ ಮಾತ ಒಟ್ಟುಗಾದು ಅವೇನು ಎದುರಿಸನಂಚಿನ ಶಕ್ತಿ ನಂಗೆ ದೇವ್ರ ಕೊರಾಡು ಈ ಬಜ್ಪೆದ ಬಂಟೇರಿಗೆ ಒಂಜಿ ಮಲ್ಲ ಅಭಿನಂದನೆಯನ್ನು ಸಲ್ಲಿಸವೇನು ಒವೇ ಸಮಾಜಡಾವಡು ಒವೇ ಸಂಗುಡಾವಡು ಇನಿ ನಮ್ಮ ಮನಸ್ಸು ಒಟ್ಟಾಪಿನ ನಮ್ಮ ಒಂಜಿ ನೆಟ್ ನಿಷ್ಠೆಡ್ ಇಂಚಿನ ಕೆಲಸ ಮಲ್ಪುಣ ಪಂದು ಅಧ್ಯಕ್ಷ ಆತಿನ ವೇಣುಗೋಪಾಲ ಅಂಡಲ ಒಂಜಿ ಕೈಟ್ ದಾಲ ಮಲ್ಪೇರೆ ಆಪುಜಿ ಮಾತೇರ್ನಲ್ಲ ಸಹಕಾರ ಬೋಡು ಆ ಅಧ್ಯಕ್ಷ ಅದೂರು ಬಾಡ್ನತ್ ಪ್ರತಿ ಒರಿಲ ಒರಿಯನ ಮನಸ್ಸುಡಾವು ಒರಿಯನ ಕೆಲಸಡಾವು ಒರಿಯನ ದುಡ್ಡುಡಾವು ನಿಕ್ಲಿನ ಸಹಕಾರವನ್ನು ಕೊರ್ದು ಮಾತೇರನ್ನು ಒಟ್ಟು ಮಲ್ತೊಂದು ಒಂದೇ ಪಾತೆರೆ ಬಂಡಿ ಏಕ ಮನಸ್ಸು ಬೋಡು ಏಕಾಗ್ರತೆ ಬೋಡು ಏನಾನ ಬಜ್ಪ ಸಂಘದ ಅಧ್ಯಕ್ಷ ಸ್ಥಾನ ಕೊರ್ನೆಕ್ ಯಾ ನಿಖಿಲೆಗ್ ಹಿರಿಯರ್ ನಕಲ ಪಾದುಗ ಅಡ್ಡ ಬೋರೊಂದು ಅಂಚನೆ ಕಿರಿಯರಿಗೆ ಮಾತೆರೆಗಳ ಶುಭ ಹಾರೈಕೆಯನ್ನು ಕೋರೊಂದು ಎಂಕ್ ದುಂಬುದ ಎನ್ನ ಕಲಾಪಲೋಡೆ ನಿಖಲ್ನ ಸಂಪೂರ್ಣ ಸಹಕಾರ ಅಂಚನೆ ಎನ್ನ ಒಟ್ಟಿಗೆ ನಿಖಲ್ನ ಸಂಪೂರ್ಣ ಬೆಂಬಲ ಬೋರ್ಡ್ ಪನೊಂದು ಎನ್ನ ರಡ್ಡು ಶಬ್ದ ಮುಕ್ತಾಯ ಮಲ್ಪ ಕುಡ್ಲದ ಜಪ್ಪು ಅರೆಕೆರೆ ಬಯಲು ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ನಿಲಿಟ್ ಕ್ಲಸ್ಟರ್ ರಡ್ಡು ಅವೇ ಕುಡ್ಲ ನವಜಾಗೃತಿ ಕಾರ್ಯಕ್ರಮ ಜಾರಿಗೆ ಕಾಣೊಂದುಂಡೊಂದು ಟ್ರಸ್ಟ್ದ ಪ್ರಧಾನ ಕಾರ್ಯಂತರು ಉಮಾನಾಥ ಕೋಟೆಕಾರ್ ತೆರಿಪಾದರು ಕುಡ್ಲದ ಜಪ್ಪು ಅರೆಕೆರೆ ಬಯಲ್ ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ದ ಪ್ರಧಾನ ಕಾರ್ಯಂತರು ಉಮಾನಾಥ ಕೋಟೆಕಾರ್ ಕುಡ್ಲಡ ಸುದ್ದಿ ಕುಟ್ಟೊಡು ಪಾತಿರ್ದು ಟ್ರಸ್ಟ್ದ ನಿಲಿಟ್ ಅವೇಕ್ ಕುಡ್ಲ ಪರಿಕಲ್ಪನೆದ ಮಾದರಿ ವಾರ್ಡ್ ಯೋಜನೆದ ಅನುಭವದ ಆಧಾರಡು ನನದ ಹಂತ ಕ್ಲಸ್ಟರ್ ರಡ್ ಅವೇಕ್ ಕುಡ್ಲನು ನವಜಾಗೃತಿ ಕಾರ್ಯಕ್ರಮ ಪಂಪನ ಪುದರ್ಡ್ ಜಾರಿಗೆ ಕನಹೊಂದುಂಡು ಜನವರಿ 1 ಚಾಲನೆ ಕೋರೊಂದುಂಡು ಪಂಡೆರು ಈ ಕಾರ್ಯಕ್ರಮ ಪೋರ್ಟ್ ಕಂಟೋನ್ಮೆಂಟ್ ಬೊಕ್ಕ ಅತ್ತಾವರ ವಾರ್ಡ್ದ
ಇಲ್ಲೆಡೆ ಪೋಪುನ ಊರುದ ಸೇವಾ ಸಂಸ್ಥೆಲಡ ಪಾತ್ರಕತೆ ಸರಿಯಾಯಿನ ಸಂಚಾರ ವಾಣಿಜ್ಯ ಅಂಗಡಿಲೆನ ಉದ್ಯಮಿಲೆನ ಜವಣ ಜವಂದಿ ಮನಸ್ಲೆನ ವಸತಿ ಸಂಕೀರ್ಣ ಕಾರ್ಪೊರೇಟರ್ ಹಸುರೀಕರಣದ ಜಾಗೃತಿ ಬ್ಲ್ಯಾಕ್ ಸ್ಪಾಟ್ ಫಿಕ್ಸಿಂಗ್ ಅಪಾಯದ ಜಾಗೆಲಿನ ರಿಪೇರಿ ಬೊಕ್ಕ ಸಾರ್ವಜನಿಕ ಜಾಗೆಲಿನ ನಿರ್ಮಲ ಕಾರ್ಯ ಕೈಕಿದ್ದೆ ತೊನ್ನೊಂದು ಆರ್ಪಂಡೇರು ಒಂಜಿ ವಾರ ಮುಟ್ಟ ಮಾತಾ ವಿಚಾರುಲಿನ ಬಗೆಟ್ ಹೆಚ್ಚಿಗೆ ಮಾಹಿತಿಗಾದ ಬೊಕ್ಕ ಸಲಹೆ ಸೂಚನೆಲೆಗ್ ಟ್ರಸ್ಟ್ ಆಫೀಸ್ದ ಫೋನ್ ನಂಬರ 08435757551 ವಿಚಾರಿಪೊಲಿಂದು ಉಮಾನಾಥ್ ಕೋಟೆಕಾರ್ ಪಂಡೇರು. ಶ್ರೀ ಅಂಬಾ ಮಹೇಶ್ವರಿ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಸೀತಾರಾಮ, ಒತ್ತು ಗುರ್ಕಾರ್ಯರು ಪ್ರವೀಣ್, ಪಣವ್ ಗುರ್ಕಾರ್ಯರು ರಾಮಣ್ಣ, ಟ್ರಸ್ಟಿ ಮಂಜುಳಾ ಸುದ್ದಿ ಕೊಟ್ಟೊಡಿತ್ತೇರು. ಇದೊಂದು ಸಾಮಾಜಿಕ ಪಿಡುಗಿನಂತೆ ನೋಡಿಕೊಂಡು ಇದರ ಪರಿಹಾರದ ಕಡೆ ಕೆಲಸ ಮಾಡಬೇಕೆಂಬ ದೃಷ್ಟಿಕೋನದಿಂದ ನಾವು ಎವೆ ಕುಡ್ಲವನ್ನು ಮುಂದಿನ ಹಂತದಲ್ಲಿ ಈಗ ನಾವು 3 ವಾರ್ಡ್ಗಳಲ್ಲಿ ನಮ್ಮ ಮಾದರಿ ವಾರ್ಡ್ ಅನ್ನು ಎವೆ ಕುಡ್ಲ 1 ಅಂತೇಳಿ ಗುರುತಿಸಿದ್ದೇವೆ. ಈಗ ನಾವು ಮುಂದಿನ ಹಂತದಲ್ಲಿ ಈಗ ಅದರ ಬಗ್ಗೆ ಡೀಟೇಲ್ ಹೇಳಲಿಕ್ಕಿದ್ದಾರೆ. ನಾಳೆ ಹೊಸ ನಮ್ಮ ಕ್ಯಾಲೆಂಡರ್ ಹೊಸ ವರ್ಷದಲ್ಲಿ 2026 ಜನವರಿ 1ಕ್ಕೆ ಈ ಎವೆ ಕುಡ್ಲ 2 ಅಂತೇಳಿ ಮತ್ತೆ 3 ವಾರ್ಡ್ಗಳನ್ನು ನಾವು ಈ ಮಾದರಿ ವಾರ್ಡ್ ಕಾನ್ಸೆಪ್ಟ್ ಪ್ರಕಾರ ತಗೊಳ್ತಾ ಇದ್ದೇವೆ. ಇಲ್ಲಿ ಒಂದು ಹೇಳಲಿಕ್ಕೆ ಇರುವುದು ಏನಂತ ಹೇಳಿದ್ರೆ, ನಮ್ಮ ಅಂಬಾಮೀಶ್ವರಿ ಸೇವಾ ಟ್ರಸ್ಟ್ ನಮ್ಮ ಒಂದು ಲಿಮಿಟೇಷನ್ಸ್, ಒಂದು ಭಜನ ಮಂಡಳಿಯಿಂದ ಬಂದ ಒಂದು ಸಂಸ್ಥೆ. ನಾವು ಈಗಾಗಲೇ 10 ವರ್ಷದಲ್ಲಿ ನಿರಂತರ ಕೆಲಸ ಮಾಡಿಕೊಂಡು ಅದಕ್ಕೆ ಸಂಪನ್ಮೂಲಗಳನ್ನೆಲ್ಲ ನಾವೇ ಕೋಟ್ರೀಕರಿಸಿ, ಎಲ್ಲೂ ಒಂದು ಡೊನೇಷನ್ ತಗೊಳ್ಳದೆ, ಯಾವುದೇ ಒಂದು ಸಂಸ್ಥೆಗಳಿಂದ ತಗೊಳ್ಳದೆ, ನಮ್ಮ ಮೆಂಬರ್ಗಳ ಒಂದು ಮುತುವರ್ಜಿ ಅಥವಾ ನಮ್ಮ ಸಹಭಾಗಿತ್ವದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಂದೆ ಇದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಎಲ್ಲರ ಅಂದ್ರೆ ಮಾತಾಡುವಾಗ ಹೇಳ್ತಾ ಇರ್ತಾರೆ, ಖಂಡಿತ ಇದು ಒಳ್ಳೆ ಕೆಲಸ ನಿರಂತರ ಮಾಡ್ಬೇಕಂತೇಳಿ. ಬಟ್ ನಿರಂತರವಾಗಿ ಒಂದು ಸಂಸ್ಥೆ ಅಥವಾ ಬೇರೆ ಜಾಗದಲ್ಲಿ ನಾವು ಹೋಗಿ ಮಾಡೋದಕ್ಕಿಂತ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಅವರವರ ಜಾಗದಲ್ಲಿ ಬೇರೆ ಬೇರೆ ಸಂಸ್ಥೆಗಳು, ಸ್ಪೆಷಲಿ ಸಾರ್ವಜನಿಕ ಸಾಮಾಜಿಕ ಸೇವಾ ಚಟುವಟಿಕೆ ಮಾಡುವ ತುಂಬಾ ಸಂಸ್ಥೆಗಳಿದೆ. ಎಲ್ಲಾ ಸಂಸ್ಥೆ ಎಲ್ಲಾ ವಿಷಯಗಳಲ್ಲಿ ನಾವು ಜಿಲ್ಲಾಡಳಿತದೊಟ್ಟಿಗೆ ಕೈ ಜೋಡಿಸ್ತೇವೆ. ನಾವು ಸಾಂಸ್ಕೃತಿಕ ಚಟುವಟಿಕೆಗೆ, ಕ್ರೀಡಾ ಚಟುವಟಿಕೆ ಎಲ್ಲ ನಾವು ಕೈ ಜೋಡಿಸ್ತೇವೆ. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಲ ಗರುಡಿದ ಬೇರ್ಮೆರೆಗೆ ಚಂದ್ರಮಂಡಲ ರಥ ಬೊಕ್ಕ ಕೊಡಮಂದಾಯದ ಇವಾಗೂ ಬಂಡಿ ಮಲ್ಪಾದಿತ್ತದ ಆಯ್ತ ಮೆರವಣಿಗೆ ಕುದ್ರೋಳಿ ಕ್ಷೇತ್ರದ ಗರಡಿ ಮುಟ ನಡೆತಂಡ. ಕುಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿದ ಬೇರ್ಮೆರೆಗೆ ಚಂದ್ರಮಂಡಲ ರಥ ಬೊಕ್ಕ ಕೊಡಮಂದಾಯದ ಇವಾಗೂ ಬಂಡಿ ಮಲ್ಪಾದಿತ್ತದ ಆಯ್ತ ಮೆರವಣಿಗೆ ಕುದ್ರೋಳಿ ಕ್ಷೇತ್ರದ ಬುಧಾರ ಬಯ್ಯಗೂ ದೀಪನಾಂಡ್. ಧರ್ಮಸ್ಥಳ ಕನ್ಯಾಡಿ ಶ್ರೀ ರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯರು ಮೆರವಣಿಗೆ ಉದ್ದೀಪನ ಮಲ್ತೇರು. ಶಾಸಕರ ವೇದವ್ಯಾಸ್ ಕಾಮತ್, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ, ಗರಡಿ ಗುರ್ಕಾರ್ಯರು ಚಿತ್ತರಂಜನ್, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ್ ಹೆಚ್, ಸೋಮಸುಂದರಂ, ಒತ್ತು ಗುರ್ಕಾರ್ದಿ, ಉರ್ಮಿಳಾ ರಮೇಶ್ ಕುಮಾರ್, ಪಣವ್ ಗುರ್ಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಇಂಚ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಪೊರ್ತೊಡಿತ್ತೇರು. ಗಾಡಿಲಿಡ ನಡತಿನ ಮೆರವಣಿಗೆ ಚಂದ್ರಮಂಡಲ ತೇರು ಬೊಕ್ಕ ಬಂಡಿನ ಕಂಕನಾಡಿ ಬ್ರಹ್ಮ ಬೈದರ್ಕಳ ಗರುಡಿಗೆ ಸಾಕಾಯರು. ಪಾಂಪೆಲ್ ಮಹಾವೀರ ಸರ್ಕಲ್ ಹಿಡಿದ ಪಾಕ ಜನ ಭಕ್ತರು, ಬೇತಿ ಬೇತಿ ವಲಯದ ನಾಯಕರು, ಗರುಡಿ ಆಡಳಿತ ಮುಕ್ತೇಸರರು, ಕಾರ್ಯಕರ್ತರು ಸೇರಿದು ಗಡ್ಡದ ಮೆರವಣಿಗೆ ನಡೆತಂಡು. ಕುಡ್ಲಾಬಿಕನಗಟ್ಟದ ಕಾರ್ಮೆಲ್ ಹಿಲ್ಲದ ಬಾಲಯೇಸು ಪುಣ್ಯಕ್ಷೇತ್ರದ ವರ್ಷದ ಮಹೋತ್ಸವ ಜನವರಿ 14-15 ಆಚರಣೆ ಮಲ್ಪುಣಂದು ಬಾಲಯೇಸು ಪುಣ್ಯಕ್ಷೇತ್ರದ ನಿರ್ದೇಶಕರು ಧರ್ಮಗುರು ಸ್ಟೀಫನ್ ಪೆರೇರಾ ಪಂತೆರು. ಕುಡ್ಲಾಬಿಕರ್ನಕಟ್ಟೆ ಕಾರ್ಮೆಲ್ ಹಿಲ್ಲದ ಬಾಲಯೇಸು ಪುಣ್ಯಕ್ಷೇತ್ರದ ನಿರ್ದೇಶಕರು ಧರ್ಮಗುರು ಸ್ಟೀಫನ್ ಪಿರೇರಾ ಸುದ್ದಿ ಕೊಟ್ಟೋಡು ಪಾತಿರ್ದು ಜನವರಿ 14 ಗಂಟೆಗೆ ಮಹೋತ್ಸವದ ಸಾಂಭ್ರಮಿಕ ಬಲಿಪೂಜೆನ ಒಡಿಪದ ಬಿಷಪರು ಜೆರಾಲ್ಡ್ ಐಸಾಕ್ ಲೋಬೋ ಅವೇ ದಿನ ಕಾಂಡೆ 10 ಗಂಟೆಗೆ ಪರಬೇರು ಬೊಕ್ಕ ಹುಷಾರಿದ್ದಂದಿನಕ್ಲೆ ಕಾದು ಕುಡ್ಲದ ದುಂಬದ ಬಿಷಪರು ಡಾಕ್ಟರ್ ಅಲೋಷಸ್ ಪೌಲ್ ಡಿಸೋಜಾ ವಿಶೇಷ ಬಲಿಪೂಜೆ ನಡಪವಿರಂದು ಪಂಡೇರು. ಜನವರಿ 15 ಕಾಂಡೆ 10 ಗಂಟೆಗೆ ಕಾರವಾರದ ಬಿಷಪರು ದುಮಿಂಗ್ ಡಯಾಸ್ ಜೋಕ್ಲೆಗಾದ ವಿಶೇಷ ಬಲಿಪೂಜೆ ನಡಪವಿರು. ಮಹೋತ್ಸವದ ಮುಗಿತಲ ಪ್ರಾರ್ಥನೆ ವಿಧಿನ ಅನಿಬ 5 ಗಂಟೆಗೆ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಧರ್ಮಗುರು ಮ್ಯಾಕ್ಸಿಮ್ ನೂರುನ್ನ ನಡಪವಿರಿಂದ ಅರ್ಪಂಡರು. ಜನವರಿ 5-13 ಮುಟ್ಟ ನಿಚ್ಚಲ ನವೇನ ಪ್ರಾರ್ಥನೆ ನಡಪುಂಡು. 5 ಗಂಟೆದ ಬಲಿಪೂಜೆದ ಬೊಕ್ಕ 7-15 ದಿವ್ಯ ಬಾಲಯೇಸುನ ಮೆರವಣಿಗೆ ನಡಪುಂಡು. ಜನವರಿ 3 ಬಯ್ಯ ಕುಲಶೇಖರ ಇಂಗ್ರೇಜ್ ಹಿಡಿದ ಪುದೆ ಕಾಣಿಕೆ ಮೆರವಣಿಗೆ ದೀವೊಂದುಂಡು. ಮಧ್ಯಾಹ್ನ ದಿನಾಲ ನುಪ್ಪು ಪ್ರಸಾದ ನಡಪುಂಡು. ಜನವರಿ 7 ಕಣ್ಣು ಪರೀಕ್ಷೆದ ಶಿಬಿರ ಒರ್ಬೇಕ ಬೊಕ್ಕ 10 ನೆತ್ತಿರ್ದಾನ ಶಿಬಿರ ದೀವೊಂದುಂಡು. ಕಾರ್ಮಿಲ್ ಸಭೆತ ಸುಧಾರಕರು ಶಿಲುಬೆದ ಸಂತೆರು ಯುವನ್ಯರೆನು ಸಂತ ಪದವಿಗೇರಾದ 300 ವರ್ಷ ಆಯ್ನ ಬೊಕ್ಕ ಧರ್ಮ ಸಭೆತ ಪಂಡಿತ ಪನ್ಪನ ಪುದರ್ ಕುರ್ದು 100 ವರ್ಷ ಆಯ್ನ ಜುಬುಲಿ ವರ್ಷದ ಲೆಕ್ಕೊಡು ಕಾರ್ಮೆಲ್ ಇಗ್ನೇಟ್ ಪನ್ಪನ ಕಾರ್ಯಕ್ರಮದ ಆಡಿಟ್ ಬಡವಿರು ಬೊಕ್ಕ ಸಂದುನ 400 ಜನ ಬರೋ ಕಲ್ಪನಕ್ಲೆಗ್
ಪಡವು ಪಟ್ಟಣಂದು ಧರ್ಮಗುರು ಸ್ಟೀಫನ್ ಪಿರೇರಾ ಪಂಡೆರು, ಧರ್ಮಗುರು ಮೆಲ್ವಿನ್ ಡಿಕುನ್ನ, ಧರ್ಮಗುರು ದಿ ಫೆರ್ನಾಂಡಿಸ್, ಕಾರ್ಮೆಲ್ ಸಭೆತ ವಿಲ್ಫ್ರೆಡ್ ಲಸ್ರಾದೋ ಸುದ್ದಿಕೂಟಡಿದ್ದರು. ಪ್ರತಿ ವರ್ಷ ನಡೆಯುವಂತಹ ಈ ವಾರ್ಷಿಕ ಮಹೋತ್ಸವ ಅನೇಕ ಜನರನ್ನ, ಕ್ರೈಸ್ತರು ಮಾತ್ರವಲ್ಲದೆ ಅಕ್ರೈಸ್ತರನ್ನು ಕೂಡ ತನ್ನೆಡೆಗೆ ಸೆಳೆಯುವಂತಹ ಒಂದು ಹಬ್ಬ. ಈ ಹಬ್ಬವು ಪ್ರತಿ ವರ್ಷ ಜನವರಿ 14 ಹಾಗೂ 15ರಂದು ನಡೆಯುತ್ತಾ ಇದೆ. ಜನವರಿ 14ರಂದು ಸಂಜೆ 6 ಗಂಟೆಗೆ ಒಂದು ವಿಶೇಷ ಪ್ರಾರ್ಥನಾ ವಿಧಿ ಇದೆ. ಈ ಸಾಂಭ್ರಮಿಕ ಬಲಿಪೂಜೆಯನ್ನು ಅತಿ ವಂದನೀಯ ಜೆರಾಲ್ಡ್ ಐಸಕ್ ಲೋಬೋ, ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ನಡೆಸಿಕೊಡ್ತಾರೆ. ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ವೃದ್ಧರು ಹಾಗೂ ಅಸ್ವಸ್ಥರಿಗಾಗಿ ಅತಿ ವಂದನೀಯ ಡಾಕ್ಟರ್ ಎಲೋಷಿಯಸ್ ಪಾಲ್ ಡಿಸೋಜಾ, ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರು ಒಂದು ವಿಶೇಷ ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ. ಬೇತೆ ಬೇತೆ ದೇವಸ್ಥಾನಗಳಲ್ಲಿ ಅಂಗಾರೆ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಿದ್ದಾರೆ. ಕುಡ್ಲದ PVS ಕಲಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ವಿಶೇಷ ಪೂಜೆ ಹವನ ನಡೆಸಿದಿತ್ತು. ವೈಕುಂಠ ಏಕಾದಶಿದ ಆಚರಣೆ ಕುಡ್ಲದ ಬೇತೆ ಬೇತೆ ದೇವಸ್ಥಾನದಲ್ಲಿಡು ವಿಶೇಷ ಸಿಂಗಾರ ಪೂಜೆ ಹೋಮ ಹವನದ ಒಟ್ಟುಗೂ ಅಂಗಾರೆ ನಡೆತದುಂಡು. ಕುಡ್ಲದ PVS ಕಲಕುಂಜದ ಇಸ್ಕಾನ್ ಸಂಸ್ಥೆದ ಶ್ರೀಕೃಷ್ಣ ಬಲರಾಮ ಮಂದಿರಡು ವಿಶೇಷ ಪೂಜೆ ಹವನ ಪ್ರವಚನ ಅಟ್ಟಣೆ ಮಲ್ತುದಿತ್ತರು. ಪಾಕ ಜನ ನಾಯಕಿಯರು ಭಕ್ತರು ಈ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಹರಿನಾಮ ಸಂಕೀರ್ತನೆ ನಡಪಾಯರು. ಕಾಂಡ ವೈಕುಂಠ ದ್ವಾರ ಪೂಜೆ, ಶೃಂಗಾರ ಆರತಿ, ವೈಕುಂಠ ಏಕಾದಶಿ ಕತೆ, ಬಯ್ಯಗ ಪುರ್ಪಾರ್ಪಣೆ ಸೇವೆ ನಡೆತಂಡು. ವೈಕುಂಠ ಏಕಾದಶಿ ಹೋಮ, ಪ್ರವಚನ, ಶಯನ ಆರತಿಯಾದ ಮಹಾಪ್ರಸಾದ ಕೊರಿಯರು. ಇಸ್ಕಾನ್ ಕುಡ್ಲದ ಗುರ್ಕಾರ್ಯರು ಗುಣಕರ ರಾಮದಾಸ ಪ್ರವಚನ ಕೊರಿಯರು. SES ಆಸ್ಪತ್ರೆದ ನಿರ್ದೇಶಕರು ಡಾಕ್ಟರ್ ಜೀವರಾಜ್ ಸುರಕೆ, ಲೆಕ್ಕ ಪರಿಶೋಧಕರು SS ನಾಯಕ್ ಬಿನ್ನರಾದ ಪಾಲ್ದಿತ್ತೊಂಡಿರು. ಇದಂ ವಿಷ್ಣವೇ ಇದಂ ನಮಃ ವಿಷ್ಣು ಪ್ರಚೋದಯಾತ್ ಇದಂ ವಿಷ್ಣವೇ ಇದಂ ನಮಃ ಇದಂ ಮಹಾಲಕ್ಷ್ಮೇ ಇದಂ ನಮಃ. ಕೃಷ್ಣ ಕೃಷ್ಣ ಹರೇ 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 ರಾಮ ಪೂರ್ಣಮಿದಂ ಪೂರ್ಣಮುದಚ್ಯತೆ Lakshmikantam. He is very beloved to Lakshmi. Many people in this world do Lakshmi Puja to please Lakshmi so that we have sufficient facilities in the life. More and more Lakshmi Puja, Lakshmi should come, Lakshmi should come. But Lakshmi isn't called Lakshmi Kantam. He's very beloved of Lakshmi. If you want Lakshmi with you, you invite Lord Vishnu. ಇಡೆಗ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.